ದಕ್ಷಿಣ ಕನ್ನಡ ಜಿಲ್ಲೆಯ ವಿಟ್ಲ ಸಾಲಿತ್ತೂರು ನಡುವೆ ಸಂಪರ್ಕ ಕಲ್ಪಿಸುವ ಬಸ್ಸುಗಳ ಸಮಯದ ವಿಚಾರದಲ್ಲಿ ಪೈಪೋಟಿ ತೀವ್ರಗೊಂಡು ಮುರುಘಾಜಿಯಲ್ಲಿ 2 ಬಸ್ಸುಗಳ ನಡುವೆ ಅಪಘಾತ ಸಂಭವಿಸಿದೆ. ವಿಟ್ಲದಿಂದ ಸಾಲಿತ್ತೂರು ಕಡೆಗೆ ಹೋಗುವ ಬಸ್ಸುಗಳ ಸಮಯದಲ್ಲಿ ಹೆಚ್ಚಿನ ವ್ಯತ್ಯಾಸ ಇಲ್ಲದೆ ಪೇಟೆಯ ರಸ್ತೆಯುದ್ದಕ್ಕೂ ನಿಲ್ಲಿಸಿಕೊಂಡು ಬೇರೆ ವಾಹನಗಳ ಸಂಚಾರಕ್ಕೆ ಸಮಸ್ಯೆ ಮಾಡ್ತಾ ಇದ್ದಾರೆ. ಈಗ ಒಂದು ಹಂತ ಮುಂದೆ ಹೋಗಿ 2 ಬಸ್ಸುಗಳು ಪರಸ್ಪರ ತಿಕ್ಕಾಟವನ್ನು ನಡೆಸಿದೆ. ಬಸ್ಸುಗಳು ಜಖಂಗೊಂಡಿದ್ದು ಪ್ರಯಾಣಿಕರ ಜೀವದ ಜೊತೆಗೆ ಆಟವಾಡುವ ಕಾರ್ಯಕ್ಕೆ ಮುಂದಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ವಿಟ್ಲ ಪೊಲೀಸರು ಸ್ಥಳಕ್ಕೆ ತೆರಳಿ ಬಸ್ಸುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಅಜಾಗರೂಕತೆ ಹಾಗೂ ನಿರ್ಲಕ್ಷ್ಯದ ಚಾಲನೆಯ ಬಗ್ಗೆ ಪ್ರಕರಣ ದಾಖಲಾಗಿದೆ. ಕೆಲವು ವರ್ಷಗಳ ಹಿಂದೆ ಸರ್ಕಾರಿ ಹಾಗೂ ಖಾಸಗಿ ಬಸ್ಗಳ ನಡುವೆ ಇದ್ದ ತಿಕ್ಕಾಟ ಈಗ ಖಾಸಗಿ ಬಸ್ ನಡುವೆಯೇ ಆರಂಭವಾಗಿದೆ. ಕಳೆದ 1 ವರ್ಷಗಳಿಂದ ವಿಟ್ಲ ಸಾಲೆತ್ತೂರು ಮುಡಿಪು ಮಂಗಳೂರು ರಸ್ತೆಯಲ್ಲಿ ಈ ರೀತಿ ಪೈಪೋಟಿ ನಡೀತಾ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಿರುವುದು ಪ್ರಯಾಣಿಕರ ಕೋಪಕ್ಕೆ ಕಾರಣವಾಗಿದೆ.